ಜನರು ಆತ್ಮವಿಶ್ವಾಸ ಧೈರ್ಯದಿಂದ ಲಸಿಕೆ ಪಡೆಯುತ್ತಿಲ್ಲ. ಜನರು ಭಯದಿಂದ ಲಸಿಕೆ ಪಡೆಯುವಂತೆ ಸರ್ಕಾರ ವಾತಾವರಣ ನಿರ್ಮಾಣ ಮಾಡಿದೆ ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅವತ್ತು ನಾನು ಲಸಿಕಾ ಉದ್ಘಾಟನಾ ಮಾಡಿದ ರಾಜಕೀಯ ನಾಯಕರೇ ಮೊದಲು ಲಸಿಕೆ ತೆಗೆದುಕೊಳ್ಳಲಿ ಎಂದು ಹೇಳಿದ್ದೆ. ಆದರೆ ರಾಜಕೀಯ ನಾಯಕರು ತೆಗೆದುಕೊಳ್ಳಲಿಲ್ಲ. ಇದೀಗ ಜನರು ಭಯದಿಂದಲೇ ಲಸಿಕೆ ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಲಸಿಕೆ ತಯಾರಿಸಿದ ಕಂಪನಿಯ ಒಡೆಯನೇ ದೇಶ ಬಿಟ್ಟು ಹೋಗಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ಎಂದು ಪ್ರಶ್ನಿಸಿದರು. ಲಸಿಕೆಗಾಗಿ ಜನರು ಬೆಳಗ್ಗೆ ಬಂದು ಜಗಳ ಮಾಡಲು ಯಾರು ಕಾರಣ ಎಂದು ಪ್ರಶ್ನಿಸಿದ ಅವರು, ಸರ್ಕಾರಕ್ಕೆ ಸ್ಪಷ್ಟ ತೀರ್ಮಾನ ಇಲ್ಲ. ರಾಹುಲ್ ಗಾಂಧಿ ಅವರು ಅವತ್ತು ಕೊಟ್ಟ ಸಲಹೆಯನ್ನ ನೀವು ಸ್ವೀಕರಿಸಿದ್ದೀರಿ, ಸಲಹೆ ಕೇಳುತ್ತೀರಿ. ಕಾಂಗ್ರೆಸ್ ಕೊಟ್ಟ ಸಲಹೆಯನ್ನ ನೀವು ಸ್ವೀಕರಿಸ್ತೀರಾ ಎಂದು ಪ್ರಶ್ನಿಸಿದರು. ಇನ್ನು ಕಡಲ್ಕೊರೆತಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು, ಕೊರೋನಾ ವಾರಿಯರ್ಸ್ಗೆ ಕೂಡ ಪರಿಹಾರ ಕೊಡಬೇಕು ಎಂದು ಹೇಳಿದರು. ವ್ಯಾಕ್ಸಿನೇಷನ್ ಲಸಿಕೆಗೆ ಕಾಂಗ್ರೆಸ್ ಕಾರಣ ಅಂತ ಇವತ್ತು ಹೇಳ್ತಾರೆ. ನಾನು ಅವತ್ತು ಸ್ಟಾರ್ಟಿಂಗ್ ಹೇಳಿದ್ದೇನೆ, ಜನರಿಗೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಕೊಟ್ಟು ಲಸಿಕೆ ಪ್ರಾರಂಭಿಸಿ. ನೀವು ಜನ ಭಯಪಟ್ಟು ಇಂಜೆಕ್ಷನ್ ತೆಗೆಯುವಾಗೆ ಮಾಡಬೇಡಿ. ಈಗ ಬಿಜೆಪಿ ಅಧಿಕಾರದಲ್ಲಿ ಜನರ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಬಂದು ವ್ಯಾಕ್ಸಿನೇಷನ್ ಅಲ್ಲ, ಎಲ್ಲ ಭಯದಿಂದ ಏನು ಆಗ್ತದೆ ಅಂತೇಳಿ ಬಂದು ತೆಕ್ಕೊಳ್ಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂತೇಳಿ ಫಸ್ಟ್ ಲಸಿಕೆ ಬಂದಾಗ ನಾನು ಬಹಳ ಸ್ಪಷ್ಟವಾಗಿ ಟ್ವೀಟ್ ಮಾಡಿದ್ದೆ, ನೀವು ಪ್ರಥಮವಾಗಿ ಮಾಡುವಾಗ ನೀವು ಡಿ ಗ್ರೂಪ್ ನೌಕರಿ ಕೊಡೋ ಬದಲು ಯಾರೇನು ಉದ್ಘಾಟನೆ ಮಾಡ್ತೀರಿ MLAಗಳು ಮಂತ್ರಿಗಳು ನೀವು ಫಸ್ಟ್ ತೆಕ್ಕೊಳ್ಳಿ, ಅದರ ಮೇಲೆ ಧೈರ್ಯ ಕೊಡಿ ಅಂತೇಳಿ ನಾನು ಫಸ್ಟ್ ಟ್ವೀಟ್ ಕೊಟ್ಟಿದ್ದೆ. ಉದ್ಘಾಟನೆ ಮಾಡಿ ಬೇರೆಲ್ಲ ಕಾರ್ಯ ಉದ್ಘಾಟನೆ ಮಾಡುವಾಗ ಇವರೇ, ಲಸಿಕೆ ಉದ್ಘಾಟನೆ ಮಾಡುವಾಗ ಡಿ ಗ್ರೂಪ್ ನೌಕರಿಗೆ ಯಾಕೆ ಅಂತ ಕೇಳಿದ್ದೆ. ನೀವು ಫಸ್ಟ್ ಅವತ್ತೇ ಮಂತ್ರಿಗಳು, ಶಾಸಕರು, ಪ್ರಧಾನಮಂತ್ರಿಗಳು ಮತ್ತು ಯಾರೆಲ್ಲ ಉದ್ಘಾಟನೆ ಅತಿಥಿಯಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗ್ತಾರೆ ವೈದ್ಯಕೀಯ ಕ್ಷೇತ್ರದವರು, ಅವರು ಫಸ್ಟ್ ತೆಗೆದಿದ್ರೆ ಎಲ್ಲರೂ ಕೂಡ ಧೈರ್ಯದಿಂದ ಬಂದು ತೆಗಿತಾ ಇದ್ರು. ಸ್ಟಾರ್ಟಿಂಗ್ ಜನ ಹಿಂಜರಿಕೆ ಕಾರಣ ನೀವು ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವತ್ತು ನಾವು ಸ್ಟಾರ್ಟಿಂಗ್ನಲ್ಲಿ ಆ ಒಂದು ತೆಕ್ಕೊಂಡಿದ್ದೆ, ಎಲ್ಲರೂ ಕೂಡ ಧೈರ್ಯದಿಂದ ಬರ್ತಾ ಇದ್ರು. ನೀವು ತೆಕ್ಕೊಳ್ಳದಿದ್ದ ಕಾರಣ ಜನ ಎಲ್ಲರಿಗೂ ಕೂಡ ಹಿಂಜರಿಕೆ ಅಂತ ಪರಿಸ್ಥಿತಿ ಆಯಿತು. ಮತ್ತೆ ಈಗೇನು ನಮಗೆ ರೋಗ ಬರೋದು ಬೇಡ ಅಂತ ಹೆದರಿಕೆಯಲ್ಲಿ ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ವಿ. ಬಂದಾಗ ಲಸಿಕೆ ಉಂಟಾ? ಅದು ಇಲ್ಲ. ಇದಕ್ಕೆ ಸಂಪೂರ್ಣವಾದ ಹೊಣೆಯನ್ನು ಕೇಂದ್ರ ಸರ್ಕಾರ ವಹಿಸಿಕೊಳ್ಬೇಕು.